ಮಳೆಯ ನಡುವೆಯೂ ತೈಲ ಬೆಲೆ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಿನಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ತೈಲ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ. ಈ ನಡುವೆ ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಹಾಗೂ ಕಾಂಗ್ರೆಸ್ ಮುಖಂಡ ವಿವೇಕ್ ರಾಜ್ ನೇತೃತ್ವದಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಕಾಂಗ್ರೆಸ್ ಕಚೇರಿಯಿಂದ ಮಲ್ಲಿಕಟ್ಟೆಯ ಪೆಟ್ರೋಲ್ ಬಂಕ್ನಲ್ಲಿ ಲಾರಿಗೆ ಡೀಸೆಲ್ ಹಾಕಲು ಬಂದಾಗ ಅಲ್ಲಿ ಡೀಸೆಲ್ ಬೆಲೆ ಏರಿಕೆಯನ್ನ ಕಂಡು ಲಾರಿಯನ್ನ ಹಗ್ಗ ಕಟ್ಟಿ ರಸ್ತೆ ಮಧ್ಯೆ ಎಳೆಯುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಅವರು ಬೆಲೆ ಏರಿಕೆಯಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ದೂರಿದರು. ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಬಡವರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಇವತ್ತು ತಮ್ಮ ದಿನನಿತ್ಯದ ಜೀವನವನ್ನು ಸಾಗಿಸಲು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿದ್ದಾರೆ. ಬಿಜೆಪಿ ಅವರು ದೊಡ್ಡ ದೊಡ್ಡ ಅದಾನಿ ಮತ್ತು ಅಂಬಾನಿ ಅವರಿಗೆ ತಮ್ಮ ಏನು ಸಂಬೋಧನೆ ಮಾಡಿದೆಯೋ, ಏನು ಟ್ಯಾಕ್ಸಿಂದ ಬಂದ ದುಡ್ಡಿದೆಯೋ ಅದನ್ನು ಅಂಬಾನಿ ಮತ್ತು ಅದಾನಿ ಅವರಿಗೆ ದಾನ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಕೇಳಿದ್ರೆ ಅದಾನಿ ಮತ್ತು ಅಂಬಾನಿ ಅವರು. ಈ ಇಡೀ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಯಾರಾದ್ರೂ ಸಂಪತ್ತು ಜಾಸ್ತಿ ಆಗಿದ್ದಿದ್ರೆ ಅದು ಅದಾನಿ ಮತ್ತು ಅಂಬಾನಿ ಅವರದು. ಪತ್ರಿಕೆಯಲ್ಲಿ ನೀವು ನೋಡಿದ್ರಿ 3 ಲಕ್ಷ ಕೋಟಿ ರೂಪಾಯಿ ಆದಾಯ ಅದಾನಿ ಅವರದ್ದು ಜಾಸ್ತಿ ಆಗಿದೆ. ಇಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿದೆ. ಹಾಗಿದ್ರೆ ನಮ್ಮ ದುಡ್ಡು ಇಲ್ಲಿ ಹೋಯ್ತು. ನಮ್ಮ ತೆರಿಗೆಯ ದುಡ್ಡು ಪಾಪದವರಿಂದ ರಕ್ತ ಹೀರಿ ಪಿಕ್ ಪಾಕೆಟ್ ಮಾಡಿ, ಬಡವರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡಿ ಅವರ ದುಡ್ಡನ್ನು ಹೀರಿ ಯಾರ್ಯಾರು ಶ್ರೀಮಂತರಿದ್ದಾರೆ ಮತ್ತು ಅಗರ್ಭ ಶ್ರೀಗಂತರನ್ನಾಗಿ ಮಾಡಿದಂತ ದೇಶದ ಚರಿತ್ರೆ ಅದಾನಿ ಮತ್ತು ಅಂಬಾನಿ ಮತ್ತು ಬಿಜೆಪಿಗೆ ಸಲ್ತದೆ. ಈ ವೇಳೆ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ದೀಕ್ಷಿತ್ ದತ್ತಾಪುರ, ಸಂಜಯ್ ಬಿರ್ವಾ, ಸುನಿಲ್ ರುದ್ರ, ಶಹಾಜ್, ಸೈಫು, ಚೆರಿಸ್ ಕೊವೆಲು, ಕಾರ್ಪೊರೇಟರ್ ನವೀನ್ ಡಿಸೋಜಾ, ಮಾಜಿ ಕಾರ್ಪೊರೇಟರ್ಗಳಾದ ಅಫಿ, ಮೊಹಮ್ಮದ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು.